ಶಿವಾಜಿ ಮಹಾರಾಜರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗಳನ್ನು ಧ್ವಂಸ ಮಾಡಿದವರನ್ನ ಕೊಲ್ಲಾಪುರದಲ್ಲಿ ಕನ್ನಡ ಧ್ವಜವನ್ನ ಹಾನಿಗೊಳಿಸಿದವರನ್ನ ಬಂಧಿಸಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ರಾಜ್ಯದಲ್ಲಿ ನಡೆಯುತ್ತಿರುವ ಕನ್ನಡ ಮರಾಠ ಜಗಳಕ್ಕೆ ಕರ್ನಾಟಕದ ಮರಾಠ ಸಮಾಜ ಯಾವುದೇ ಸಂಬಂಧವಿಲ್ಲ. ನಾವು ಯಾವತ್ತಿದ್ರೂ ಸಹ ಕನ್ನಡ ನುಡಿ ಕನ್ನಡದ ಭಾಷೆಯ ಪರವಾಗಿದ್ದೇವೆ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾಒಕ್ಕೂಟದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಬಾಬು ಸಾಹೇಬ ಜಾಧವ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾವು ಡಿಸೆಂಬರ್ 15ರಂದು ಮರಾಠ ಸಮಾಜದ ಸಭೆಯನ್ನ ಬೆಳಗಾವಿಯಲ್ಲಿ ಮಾಡಿದ್ದೆವು. ಆದರೆ ಅದರ ಉದ್ದೇಶ ಮರಾಠ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ರು. ಅದಕ್ಕೆ ಯಾವುದೇ ಅಧ್ಯಕ್ಷರ ಘೋಷಣೆ ಮಾಡಿರಲಿಲ್ಲ. 50 ಕೋಟಿ ರೂಪಾಯಿ ಹಣವನ್ನ 250 ಕೋಟಿಗೆ ಹೆಚ್ಚಿಸಬೇಕು ಹಾಗೂ ನಮ್ಮ ಸಮಾಜವನ್ನ 3B ಯಿಂದ 2A ಸೇರಿಸಲು ಮತ್ತು ಮರಾಠ ಸಮಾಜದ ಮುಖಂಡರು ಹಾಗೂ ಕಾಗವಾಡದ ಶಾಸಕರಾದ ಶ್ರೀಮಂತ್ ಪಾಟೀಲ್ರಿಗೆ ಸಚಿವ ಸ್ಥಾನದ ಬೇಡಿಕೆಯ ಬಗ್ಗೆ ನಮ್ಮ ಕರ್ನಾಟಕದಲ್ಲಿರುವ ಮರಾಠ ಸಮಾಜದ ಎಲ್ಲ ಮುಖಂಡರು ಬೇಡಿಕೆ ಇಟ್ಟರು. ಈ ಕಾರಣದ ಬಗ್ಗೆ ನಾವು ಸಭೆಯನ್ನ ಮಾಡಿದ್ದೆವು. ಆದರೆ ಬೇರೆ ಯಾವುದೇ ಉದ್ದೇಶವಿಲ್ಲ ಎಂದು ಹೇಳಿದರು. ಯಾವುದೋ ಶಾಸಕರಾಗಲಿ ಇಡೀ ರಾಜ್ಯದಾಗಿನ ಇರುವಂತ ಎಲ್ಲಾ ಮರಾಠರ ಬೇಡಿಕೆ ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ಕೊಡಬೇಕಾಗ್ತದೆ. ಇದರ ಪ್ರಕಾರ ನಮ್ಮ ಈ ಹಿಂದೆ ಆಗಸ್ಟ್ದೊಳಗೆ ನಾವು ಮರಾಠರ ಸಮಾವೇಶ ಬೆಂಗಳೂರಾಗ ತಗೊಂಡಿದ್ದೀವಿ. ಅವಾಗ ಬೊಮ್ಮಾಯಿ ಅವ್ರ ಅರ್ಧ ಗಂಟೆ ಅವ್ರ ಮನೆಯಲ್ಲಿ ಕೂತು ಚರ್ಚೆ ಮಾಡಿದಾಗ ಆಯ್ತು, ಮುಂದಿನ ದಿನಮಾನದೊಳಗೆ ಅತಿ ಶೀಘ್ರವಾಗಿ ಅವ್ರಿಗೆ ಅನ್ಯಾಯ ಆಗೈತಿ, ಎಲ್ಲಾ ಸಮಾಜದವರಿಗೆ ನಾವು ಮಂತ್ರಿ ಪದವಿ ಕೊಟ್ಟಿದ್ದೀವಿ, ಆದಷ್ಟು ಶೀಘ್ರದಲ್ಲಿ ಶ್ರೀಮಂತ ಪಾಟೀಲ್ರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅವಾಗೂ ಕೊಟ್ಟಿದ್ದಾರೆ, ಮೊನ್ನೆ ತಾನೇನು ಕೊಟ್ಟಿದ್ದಾರೆ. ಇಷ್ಟ ನಮ್ಮದು ಬೇಡಿಕೆ ಐತಿ. ಮತ್ತೆ ಯಾರಿಗರೆ ಕೇಳಿ ಅವರ ಮರಾಠರದಾರು ಮರಾಠಕ ಇದು ಕರ್ನಾಟಕದೊಳಗೆ ಬಂದ ವಿರೋಧ ಮಾಡಾಕತ್ಯಾರು ಅನ್ನುವಂಥದ್ದು ಶುದ್ಧ ಸುಳ್ಳು ಐತಿ. ಇಂಥ ಆಪಾದನೆಗಳು ಮಾಡಬಾರ್ದು. ಮತ್ತೆ ಇಷ್ಟ ಅಲ್ಲದ ನಿನ್ನ ಶಾಸಕರು ಸಹಿತ ಮಾತಾಡಿದ್ದಾರೆ. ಯಾಕಂದ್ರೆ ನಾನು ಕರ್ನಾಟಕದ ಅನ್ನ ನೆಲ ನೀರು ಜಲ ಕುಡಿದು ಬದುಕಿದವ, ಕರ್ನಾಟಕಕ್ಕೆ ನಾವು ಎಂದೂ ಅನ್ಯಾಯ ಮಾಡಂಗಿಲ್ಲ, ಏನಿದ್ರು ನಾವು ಕರ್ನಾಟಕದವ್ರ. ಅಂಥವ್ರು ಯಾರು ನಮ್ಮ ಕರ್ನಾಟಕದೊಳಗ ಮಹಾರಾಷ್ಟ್ರದೊಳಗೆ ಕರ್ನಾಟಕದ ಧ್ವಜ ಸುಟ್ಟಾರ, ಅವ್ರ ಮೇಲೆ ಬಂಧಿಸಿ ಅವ್ರ ಮ್ಯಾಗ ಯೋಗ್ಯ ಕಠಿಣ ಶಿಕ್ಷೆಯನ್ನ ಕೊಡ್ರಿ ಅನ್ನುವಂತ ಮಾತು ಮಾತಾಡ್ಯಾರ. ಮತ್ತ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಭಗ್ನ ಮಾಡಿದಾಗ ಅವ್ರು ಖಂಡನೆ ಮಾಡಿದಾರ. ಅದಕ್ಕಾಗಿ ಇದು ಶಾಸಕರ ಮೇಲೆ ಏನು ಆರೋಪ ಮಾಡ್ಯಾರ ಅದ ಇಂಥದ್ದು ಅಪವಾದನೆಗಳನ್ನು ಮಾಡಬಾರ್ದು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಲಿ ಅಥವಾ ಕನ್ನಡ ಪರ ಸಂಘಟನೆಯವರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಅವರಲ್ಲಿ ಅಥಣಿ ತಾಲೂಕಿನ ಕ್ಷತ್ರಿಯ ಮಹಾಸಭಾದ ಅಧ್ಯಕ್ಷರಾದ ವಿನಾಯಕ್ ದೇಸಾಯಿ ಅವರು ಮಾತನಾಡಿ, ಇತ್ತೀಚೆಗೆ ನಡೆದ ವಿವಿಧ ರಾಷ್ಟ್ರ ವಿರೋಧಿ ಘಟನೆಗಳನ್ನು ಖಂಡಿಸುತ್ತೇನೆ ಎಂದು ಹೇಳಿದರು. ಮೊನ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಬಸನಗೌಡ ಪಾಟೀಲ್ ಸನ್ಮಾನ್ಯ ಶ್ರೀ ಕಾಗವಾಡದ ಶಾಸಕರಾದ ಶ್ರೀಮಂತ್ ಪಾಟೀಲ್ರಿಗೆ ಒಂದು ಆಪಾದನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ಶಾಸಕರ ಮ್ಯಾಗಾಗಲಿ ಅಥವಾ ಒಬ್ಬ ನಾಯಕರ ಮ್ಯಾಗ ಅಪವಾದ ಕೊಡುವಾಗ ಅದಕ್ಕೆ ಆಧಾರ ಬೇಕು. ಆಧಾರ ರಹಿತವಾಗಿ ಏನರೇ ಮಾತಾಡಿ ಮೊನ್ನೆ 15ನೇ ತಾರೀಕು ನಮ್ಮ ಬೆಳಗಾವಿಗೆ ಏನು ಅಧಿವೇಶನ ಚಾಲೂ ಇದೆ, ಅಲ್ಲಿ ನಾವು ಮರಾಠರು ಎಲ್ಲರೂ ಕೂಡಿದ್ವಿ. ಎದರ ಸಲುವಾಗಿ ಅಂದ್ರೆ ಶ್ರೀಮಂತ ಪಾಟೀಲರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಒಂದು ಬೇಡಿಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮರಾಠ ಸಮುದಾಯ ವತಿಯಿಂದ ಇತ್ತು. ಅದಕ್ಕೆ ಹೋದ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರಿಗೆ ಇವರು ಪುಂಡಾಟಿಕೆ ಮಾಡ್ಲಿಕ್ಕೆ ಅವರು ಸಪೋರ್ಟ್ ಮಾಡಿರು, ಇನ್ನು ದನಿಗೆ ಎಬ್ಬಿಸ್ಲಕ್ಕೆ ಅವರ ಕಾರಣ ಅನ್ನೋದೇನು ಆಪಾದನೆ ಕೊಡ್ಲಾತಾರೆ. ಆಧಾರ ರಹಿತವಾಗಿ ಯಾವುವು ಆಪಾದನೆಗಳು ಕೊಡಬಾರ್ದು. ಇವತ್ತು ಈ ಪತ್ರಿಕಾಗೋಷ್ಠಿಯಿಂದ ನಾನು ಅವ್ರಿಗೆ ಕೇಳ್ತೀನಿ, ನಿಮ್ಮಲ್ಲಿ ಯಾವುದೇ ಪ್ರೂಫ್ ಐತೇನಂತದ? ಯಾವುದೂ ಪ್ರೂಫ್ ಇಲ್ಲದ ಯಾವುದೋ ಶಾಸಕರ ಮ್ಯಾಗಾಗಲಿ ಅಥವಾ ಯಾವುದೋ ವ್ಯಕ್ತಿ ಮ್ಯಾಗಾಗಲಿ ಈ ಥರದ ಆಪಾದನೆಗಳು ಮಾಡೋದು ಸರಿಯಲ್ಲ. ಯಾಕಂದ್ರೆ ನೀವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅಧ್ಯಕ್ಷ ಸ್ಥಾನ ಮ್ಯಾಗ ಜವಾಬ್ದಾರಿ ಸ್ಥಾನ ಇದೆ. ಯಾವುದೂ ಮಾತಾಡೋ ಮುಂದೆ ಭಾಳ ತುಲನಾತ್ಮಕವಾಗಿ ಮಾತಾಡಬೇಕು. ಇದನ್ನು ನಾವು ಖಂಡಿಸ್ತೀವಿ. ಇಂಥ ಮತ್ತೊಮ್ಮೆ ತಾವೇನು ವಾದಗ್ರಸ್ತ ಒಂದು ಮರಾಠ ಕರ್ನಾಟಕ, ನಾವು ಮರಾಠಿ ಭಾಷಿಕರು, ನಾವು ಅಷ್ಟೇ, ನಾವು ಮರಾಠ ಸಮುದಾಯದವರು. ಆದ್ರೆ ನಾವು ಕರ್ನಾಟಕದಲ್ಲಿ ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದಿದ್ದೀವಿ, ಸಾಯೋ ಮುಂದೆ ನಾವು ಇಲ್ಲೇ ಸಾಯೋರಿದ್ದೀವಿ. ನಾವು ಕರ್ನಾಟಕ ಹೊರತುಪಡಿಸಿ ನಾವು ಯಾವುದೂ ಇಲ್ಲ. ಆದ ಕಾರಣ ಇದನ್ನು ಇಂಥ ಮಾತುಗಳು ಮತ್ತೊಮ್ಮೆ ಮಾತಾಡಬಾರ್ದು ಅಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ. ಈ ವೇಳೆ ಪ್ರಭಾಕರ್ ಚವ್ಹಾಣ್, ನೇತಾಜಿ ಮಾಲುಸರೆ, ಸಂಜು ಶಿಂದೆ, ಪ್ರದೀಪ್ ಜಾಧವ್, ಮಾರುತಿ ಹರಳೆ, ಮೋಹಿತ್, ಶಿವಕುಮಾರ್ ಅಪರಾಜ, ಸಚಿನ್ ದೇಸಾಯಿ ಮೊದಲಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ. Srinivas Hospital, Mukka, Surathkal, venturing out
to provide affordable healthcare solutions and services to the community at large. The hospital has all major specialized departments of general medicine, orthopedics and super specialty plastic surgery, general surgery, OBG, pediatrics, ENT, ophthalmology, interventional cardiology, neurosurgery, dermatology, ICU, NICU and PICU. We are supported with diagnostic facilities like fully equipped radiology unit and pathology lab, and support facilities like blood bank, pharmacy and 24/7 ambulance services. For more information, please contact Srinivas Hospital, Mukka, Surathkal. Phone 0824 247 8586.